ನೀರು ಸ್ವಲ್ಪ ಹುಲಾಯಿ ಬರ್ತದೆ ಜೋರು ಬರ್ತಾನೆ ನೀರು ಕೂಡ ಎಷ್ಟ ಕೊಡ್ತೀನಿ ನಾನು ಆಂಡಲ ಆಯ್ತು ಬಲ್ಲ ಇದೆ ಮುಟ್ಟ ಬಡ್ಡಿ ನೀರು ತಿಂಜು ಮರಿ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಗುಂಡಿ ಅಂತದ್ದು ಈತು ನೀರು ಮೂಲು ಉಂಟು ಅಪಗಂಡ ಅಂಚೆ ಯಾರದ್ದೇ ಎದುರು ಐದು ದಾರ ಅಂತ ಎಲ್ಲ ಮೂರು ಗುಂಡಿ ಮೂರು ಉಲಾಯಿ ಬಂಡ ಗೊತ್ತಾಗ್ತದೆ ನನಗೆ ಈತು ಉಂಟು ಒಂಜಿ ಬೀಜ ಅವೆಲ್ಲ ಕೋಪೆ ಮೇಲೆ ದಾರ ನಮ್ಮ ತೋಟದ ವಿಜ್ಞಾನ ಸಮಸ್ಯೆ ನೀರು ಅವು ಹಾಕೋಣ ಜಾಲಿಗೆ ನೀರು ಹೋಗ್ತದೆ ಫುಲ್ಲು ಬರ್ಸದ ಅವು ದುಂಬುರ್ದು ಎತ್ತರ ಅನ್ಸದ ಒಂದು ರೀತಿ ಅವು ಹಾಕ್ಲಿಕ್ಕೆ ಇತ್ತೆ ದುಂಬು ಸಮಸ್ಯೆ ಅಜ್ಜಂಡು ಇತ್ತೆ ಮಸ್ತ್ ಸಮಸ್ಯೆ ಅದು ಅಂಚೆತ್ತೆ ಇಂಜಿನಿಯರ್ಗೆ ಪನ್ನ ಕೇನ್ ಜರುತ್ತ ಮಾರ ಆರು ಆಜಂತನ ಬೇಲೆ ಮಾಡ್ಕೊಂಡು ಹೋಗ್ಬೋದು ಒಂಜಿ ನಮ್ಮ ಮೂಲ ಪುನಃ ನಿತ್ಯತ ಆರು ಒಂಜಿ ಪನ್ನ ಮಕ್ಕಳು ಕೇನು ಲೆಜ್ಜಿ ಗೊತ್ತಾಂಡ ಇತ್ತ ಇಲ್ಲದಾಗಲು ಪನ್ನ ಕೇನು ಇಡ್ತ ತೋಡು ಒಂಜಿ ಬಿಟ್ಟು ಡೌನ್ ಉಂಡು ಇತ್ತೆ ಆಗಲು ಎತ್ತರ ಮಲ್ದೇರು ಒಂಜಿ ಬಿಟ್ಟು ಇಂಜಿನಿಯರ್ ಮಕ್ಕಳು ಒಂಜಿ ಪೂರ ಪನ್ನ ಕೇನು ಇಡ್ತ ಆಕಳು ಇಲ್ಲದಾಗಲು ಪನ್ನ ಇತ್ತೆ ಸಮಸ್ಯೆ ಇಂಜಿನ ನೀರು ಪೂರ ಉಲಾಯಿ ಬರೋದು ಹಾಂ ಹಾಂ ದುಂಬುದ ಪೈಪು ಐದು ಏತಿ ಆಯ್ತು ಕೂನಾನೆ ಗೊತ್ತಾಗ ಡೌನ್ ಕೂನಾನೆ ಗೊತ್ತಾಗ ದುಂಬು ಆಯ್ತು ಪೈಪ್ ಹುಡುಗ ಖಜಾವು ತಿಗೊಂಡ ಯಾನ್ಗೆ ತೊಂದಿತ್ತು ಪೈಪ್ ಬೆಟ್ಟಲ್ಲಿ ಅಡೆಗೆ ಅವ್ರಿಗೆ ನೀರು ಉಂಟುತ್ತಿಲ್ಲ ಐದು ಯಾರು ಅಂದ್ಕೊಂಡು ಅವು ಮೇರೆ ಇಂಜಿನಿಯರ್ ಅಂತೇರಿ ಅವು ಡೌನ್ ಎಪ್ಪಾಡು ಬಂದು ಆಕಳು ಕೂಡ ಈಗ ಜಲ್ಲಿ ಬರದೆ ಎತ್ತರ ಮಾಡ್ತಾರೆ ಅವು ನೀರು ಪೂರ ಉಲಾಯಿ ಬರ್ಕೊಂಡು ಗೊತ್ತಾಂಡೆ ಆಕಳು ಇತ್ತೆ ಬಂದ ಮನೆ ಹೆಂಗೆ ಗೊತ್ತಾನೆ ಹೆಂಗ್ಲಿ ದುಂಬದನೆ ತೋಡು ಯಾವುದು ಇತ್ತದ ತೋಡು ಅಗತ್ಯನೇ ಆತ ಆಗೆಲ್ಲ ಅದರ ನೀರು ಉಲಾಯಿ ಬರ್ಕೊಂಡು ಆಗ್ತದೆ ಯಾವ್ದು ಪ್ರಯೋಜನ ಮಕ್ಕಳು ಪನ್ನಿ ಕೊಡ್ತೀವಿ ಅಲ್ಲಿ ಏನು ಮಾತ್ರ ಎಪ್ಪು ಬ್ಲಾಕ್ ಆಗಿತ್ತು ಇನ್ನೊಂದು ಕಲ್ವಾಟು ಮಾಡ್ತಿಲ್ಲ ನೀರು ಹೋಯ್ತು ಓಪನ್ ಆತ ಎಕ್ಸ್ಟ್ರಾ ಮಲ್ಲಜಿ ಮುಲ್ಪದ ಪ್ರಾಬ್ಲಮ್ ಮಾತ್ರ ಈತಿ ಜಾಗದ ಅವು ಡೌನ್ ಉಂಡತಿ ಈತಿ ಜಾಗದ ಪ್ರಾಬ್ಲಮ್ ಮಾತ್ರ ಅವು ಮಲ್ಲ ನೀರು ಬಂದಾಗ ಉಲಾಯ ಬರ್ಕೊಂಡು ಸೀದಾ ಜಾಲಿಗೆ ಫುಲ್ ಏರ್ಕೊಂಡು ಆಮೇಲೆ ಹೋಗ್ಕೊಂಡು ತೊಲಿ ಗೋಣಿ ತಾಲದು ಬಿಡ್ತೀನಿ ನೆಮ್ಮದಿ ಹಿಡಿತಾರೆ ಆ ಪೈಪ್ ಉಪ್ಪುನಾಗ ಐದು ರಡ್ಡು ಫೀಟ್ ಉಂಡದೆ ರಡ್ಡು ಫೀಟ್ ಎತ್ತರ ಬಂತೇರು ತೋಲು ತೂಲೆಗಳು ತೋಜುನಕ ದುಂಬು ಅಲ್ಲೇ ಪೈಪ್ ಉಂಡವು ದುಂಬುದ ಎಂಕ್ಲೆ ಆಯ್ತು ಖಜಾ ತಿಕ್ಕೊಂಡು ರಡ್ಡು ಸರ್ತಿ ಬ್ಲಾಕ್ ಹಾಕ್ತೀನಿ ತಮೇಲೆ ನಿಂತು ಈತ ಆಯ್ತು ಆದ ತಮೇಲೆ ಅಂತ ಏತು ವರ್ಷ ನಿಂಚಿ ದಾಲ ಸಮಸ್ಯೆ ಎಂಜಿದೆ ಮೂಲಿತ್ತ ಸಮಸ್ಯೆ ಇತ್ತ ಏತು ಎಂಕ್ಲೆ ರಡ್ಡು ವರ್ಷೋಡು ಮಾತ್ರ ಸಮಸ್ಯೆ ಆಗ್ತದೆ ಬೊಕ್ಕ ದಾಲಜ್ಜಿ ರಡ್ಡು ವರ್ಷ ಮಾತ್ರ ತಮೇಲ್ದು ಬೊಕ್ಕ ಇಜ್ಜಿ ಬೊಕ್ಕ ಎತ್ತಂದ್ವಿ ಇತ್ತ ಮುಗಲ್ ಮಂತಿ ಬೊಕ್ಕ ನೆಡ್ದುಂಬು ನೆಮ್ಮದಿ ಹಿಡಿತಾರೆ ನೆಮ್ಮದಿ ದಾಲ ಜಾಲಿಗೆ ಕ್ಲೀನ್ ಪೋಂದಿತ್ತು ನೀರು ಮುಂದಾದ ಸಮಸ್ಯೆ ಬಂದಾಗ ದಾದ ಓಡಿತ್ತು ನೀರು ನಾನಿತ್ತು ಎಂಕ ತೋಟದ ನೀರು ಪಿರ ಹಾಕೊಂಡು ಐಕೆ ದಾದ ಹಾಕೊಂಡು ಅವು ಹೊಟ್ಟೆ ನಾನು ಗೋಣಿ ತಾಲದಿ ಹೋಗಿ ಐದು ಬೊಕ್ಕ ಜಾಲದ ನೀರನ್ನು ಬಿಡ್ತೀನಿ ಅವ್ರು ಡೌನ್ ಗೋಣಿ
ಬಂದು ಅಷ್ಟು ಅಲ್ಕ ನೀರು ಬರ್ತದೆ ಮುಲ್ತ ಬಕ್ಕ ಬಿಡ್ತೀವಿ ನೀರು ಹೋಗ್ಬೋದು. ಆ ಮೆಟ್ಲು ಉಂಟು ಆ ಮೆಟ್ಲು ಅಂಚನೆ ಉಂಟು ಕ್ಲೀನ್ ಬೋನಿತ್ತು ನೇಟು ತಿತ್ಕೊಂಡು ಈ ಪೈಪ್ ಉಳ್ಳತ್ತೆ ನೇಟು ತಿತ್ಕೊಂಡು ಅವೇನು ಬಂದು ಅಂತದ್ದು ಕುಡದಿ ನೇಟು ನೇಟ್ಲು ಇಂಚ ಗೋಣಿಗಾಲು ನೀರಿನ ನಿತ್ಯ ಆಯ್ತು ಕೆಲಸ ಆದ್ಬೋದು ನಮ್ಮದು ಅತ್ತೆ ಹಾಂ ಹಾಂ ಅವೇ ಬೇಲೆ ಅಂತ ಬೇಲೆ ಕೊಂಜೋಲು ಪುನಃ ಓಲು ಇಂಜೋಲು ಕ್ಲೀನ್ ಮಂತು ಬಿಡ್ತೀನಿ ಕೆಲಸ ಆಗ್ಬೋದು ಅಲ್ಲಿ ಪಕ್ಕ ಇನ್ನೊಂದು ತೆಪ್ಪು ನಿಂತ ಪಕ್ಕ ನೀರು ಬೋಕು ಅವು ಯಾರಾದ್ರು ಬಿಡ್ತೇವೆ ದಾದ ಅಂತ ಎಲ್ಲ ಹಾಕಿದ್ದೀವಿ. ಸರ್ ಇದು ಹೇಗೆ ಕಾಣ್ತದೆ ಅಂದರೆ ಅವೈಜ್ಞಾನಿಕ ಕಾಮಗಾರಿ ಹೇಗೆ ಕಾಣ್ತದೆ ಹೇಗೆ ನಿಮ್ಮ ಅನಿಸಿಕೆ? ಯಾಕಂದರೆ ಇದು ಅಲ್ಲಿ ಕೆಳಗೆ ಮಾಡಿದಾರಲ್ಲ ಅದು ಅವೈಜ್ಞಾನಿಕ. ಅಂದರೆ ಈ ಮಳೆಗಾಲದಲ್ಲಿ ಈಗ ಮಾಡಿ ಮುಟ್ಬಾರ್ದಿತ್ತು ಅಲ್ಲಿ. ಅಂದರೆ ಅದೆಲ್ಲ ಮಣ್ಣಿನ ಗೋಡೆ ಮನೆ ಇರೋದು. ಅಲ್ಲಿ ಅವರ ಜಾಗಕ್ಕೆ ರಸ್ತೆ ಮಾಡಲಿಕ್ಕೆ ಹೋಗಿದ್ದಾರೆ. ರಸ್ತೆ ಮಾಡಲಿಕ್ಕೆ ಹೋಗಿ ಅದು ಮಳೆ ನೀರು ಕೊಚ್ಚಿಕೊಂಡು ಬಂದು ಈಗ ಅವರ ಮನೆಗೆ ಅನಾಹುತ ಸಂಭವ ಬಂದಿದೆ. ಅದು ನಿಜವಾಗಿ ರೋಡಿನ ಆ ಕಡೆ ತೋಡು ಮಾಡಬೇಕಿತ್ತು, ಈ ಕಡೆಯಿಂದ ತೋಡು ಮಾಡಿದ್ರಿಂದ ಈಗ ಅನಾಹುತಗಳು ಸಂಭವ ಅದು. ಅದು ಒಂದು ಪ್ರೈವೇಟ್ ಜಾಗ ಅವ್ರದ್ದು ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಮಾಡುವಾಗಲೇ ಆಚೆಯಿಂದ ಮಾಡಿ ಅಂತ. ಇಲ್ಲ ನಾವು ಪೈಪಾಗಿ ತೋಡಲು ಮಾಡ್ತೇನೆ ಅದು ಅನಿಶ್ಚಿತವಾಗಿ ಮಳೆ ಈ ಸಲ ಬೇಗ ಬಂತು ಅನಾಹುತ ಆಯಿತು. ಅಲ್ಲ ಇಷ್ಟೆಲ್ಲ ಕಾಮಗಾರಿ ಆಗುತ್ತೆ. ತಾವು ಇದು ಈ ಹಿಂದೆ ಸ್ಥಳೀಯ ಕಾರ್ಪೊರೇಟರ್ ಆಗಿದ್ದೆ, ತಾವು ಅದನ್ನು ನಿಲ್ಲಿಸ್ಬೋದಿತ್ತಲ್ಲ ಅಂತ. ಅಲ್ಲ ನಾನು ಬರುವಾಗ ಮಾಡಿ ಆಗಿದೆ. ನಾನು JCB ಅಲ್ಲಿ ಹಾಕಿ ಲೆವೆಲ್ ಮಾಡಿ ನಾನು ಬಂದಾಗ ಕೇಳಿದೆ ಅದು. ಆಗ ಅದೇ ಕಾಮಗಾರಿ ಏಕೈಕ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಇದು ಕಾಮಗಾರಿ ಆಗೋದು ನಮ್ಮದು ಕಾರ್ಪೊರೇಷನ್ ಇದೆ. ಇದರಲ್ಲಿ ತೊಂದರೆ ಆದದಲ್ಲ ಈಗ. ಈ ರೋಡ್ನ ಕಾಮಗಾರಿ ತೊಂದರೆ ಆದದಲ್ಲ ಈಗ. ಅದು ಅವರು ಪ್ರೈವೇಟ್ ಮಾಡಿದಾರಲ್ಲ ಅದೇ ತೊಂದರೆ. ಅದು ರೋಡ್ನ ಕಾಮಗಾರಿ ಸರಿಯಾಗಿ ಉಂಟು. ಅದು ಸ್ಥಗಿತಗೊಳಿಸ್ಬೋದು, ತಡೆ ಹಿಡಿಬೋದಿತ್ತಲ್ಲ ಅಂತೇಳಿ. ಅಂದರೆ ಇದೀಗ ಎಲ್ಲ ಸಾರ್ವಜನಿಕ ಉಪದಾಗ್ತದೆ ಈಗ ಸ್ಥಳೀಯರಿಗೆಲ್ಲ. ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಆಗಲೇ ಬರ್ತಿದ್ದು. ನಾನು ಇದು ಕಾಮಗಾರಿ ನೋಡ್ಲಿಕ್ಕೆ ಬರುವಾಗ ಅವರು ಆಗಿತ್ತು. ಆಗ ನಾನು ಕೇಳಿದೆ ಅವರು ಯಾರಂತ ಯಾರು ಮಾಡಿಸಿದೆ ಅಂತ. ಆ ಜಾಗದಲ್ಲಿ ಫೋನ್ ಮಾಡಿ ಕೇಳಿ. ಅವರು ಸಹ ಇಂಜಿನಿಯರ್, ಅವರು ಸಹ ಜಾಗದ ಸಹ ಇಂಜಿನಿಯರ್, ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಅವರು ಆ ಜಾಗದವರು. ವೈಜ್ಞಾನಿಕವಾಗಿ ಮಾಡುವ ಇದು ಅಧಿಕಾರಿಯವರಿಗೆ ನೀವೇನು ಒತ್ತಡ ಹೇರ್ತೀರಿ ಹೇಗೆ? ಈಗ ಈ ಕಾಮಗಾರಿ ಪುನಃ ತೆರವು ಮಾಡಿಸಿ ಜನಸಾಮಾನ್ಯರಿಗೆ ಬೇಕಾಗುವಾಗೆ ಅಧಿಕಾರಿಯವರಿಗೆ ಗಮನ ಸೆಳೀತೀರಿ? ಈಗಾಗಲೇ ಗಮನ ತಂದಿದ್ದೇನೆ. ಈಗ ಬರ್ತಾರೆ ಅಧಿಕಾರಿ, ನಾನು ಕಾಯ್ತಾ ಇದ್ದೇನೆ. ಮತ್ತು ಇದು ರೋಡ್ನ ಕಾಮಗಾರಿಯಿಂದ ಏನು ತೊಂದರೆ ಆಗಲಿಲ್ಲ. ಈಗ ಕಾಮಗಾರಿ ತೊಂದರೆ ಆದ ಸಾರ್ವಜನಿಕ ಇದು ಪ್ರೈವೇಟ್ ಮಾಡಿದ್ರಲ್ಲ ಅದರಿಂದ ಮಾತ್ರ ಮಾಡ್ತೇನೆ. ಅದು ರಸ್ತೆ ಇಕ್ಕೆಲಗಳಲ್ಲಿ ಮಳೆ ನೀರು ಹರಿಯುವಂಥದ್ದು ಅಗತ್ಯತೆ ಇದೆ, ಅದು ಅದರ ಜೊತೆಗೆ ಬರ್ತದೆ. ಮಾಡಿದ್ದೇವೆ ಅದು ತೋಡಿ ಅದು ಇಲ್ಲಿ ಅದು 1 ಫೀಟ್ ಏರಿದೆ. ಅದರ ಬಗ್ಗೆ ಅಧಿಕಾರಿಗಳ ತೊಂದರೆ. ನೀರು ಮೊನ್ನೆ ಮನೆಗೆ ಹೋಗೋದಕ್ಕೆ ನಾವು ಅದನ್ನು ಇದು ಕೆಲಸ ಮಾಡಿದ್ದು. ಇದು ಮುಂಚೆ ಪೈಪ್, ಸಣ್ಣ ಪೈಪ್ ಇತ್ತು. ಈಗ ನಾವು ದೊಡ್ಡ ಕಲ್ವಾಟು ಮಾಡಿ ನಡ್ಕೊಂಡು ಹೋಗೋದು ಕಲ್ವಾಟು ಮಾಡಿ ನೀರು ಹೋಗಲಿಕ್ಕೆ ಮಾಡ್ತಾಯಿದ್ದೀವಿ. ಕಾಮಗಾರಿ ಆಗ್ತದೆ 15 ಹಣಕಾಸು ಇದೆ ಅದರಲ್ಲಿ ಆಗ್ತಿರೋದು. ಎಷ್ಟು ಕೋಟಿ ವೆಚ್ಚ ಅದು? ಇದು ಕೋಟಿ ಅಲ್ಲ, ಇದು 30 ಲಕ್ಷ. 30 ಲಕ್ಷದ ಕಾಮಗಾರಿ. ಪನ್ನೊಂದಿಪ್ಪರೆ ಇಂಚನೆ ಈ ಸೈಡ್ ಮುಕ್ಲ ಪ್ರೈವೇಟ್ ಜಾಗ ರೋಡ್ ಬಂತು ಈ 6 ಟಂಗೆ ಹೋಗ್ನು ಆಕುಲಾಗಿ ಮರ ನೀವು ಅಷ್ಟು ಕಣ್ಣಿನ ಕೊಂಚ ಕರ್ತು ಬರೀ ನೀರು ಇಂಚೆ ಬರ ನೀರು ಈತ ಇತ್ತಲ್ಲ ಆತ ಇತ್ತ ಮಣ್ಣು ಇತ್ತೇನೆ ಐನಾಗಲೆಲ್ಲ ಉತ್ತೋಜಿನ ಮಣ್ಣು ಅಲ್ಲ ಮಣ್ಣು ಹೋಗಿನದೆ ಆತ ಇತ್ತ ಅಡಿತೇನೆ ಐಕ ಐನು ತೆತ್ತೀನಿ ತರ್ತೀನಿ ಅದು
ತರ್ತದೆ ಈ ಫೌಂಡೇಶನ್ ಪೂರ ಬರ್ತೀನಿ 3 ಫೌಂಡೇಶನ್ ತೊಚ್ಚಿ ಹೋಗ್ಬಿಡ್ತು ಒಂದು ಜೀವನ ಈ ಬ್ಲಾಕ್ ಬಿಡ್ತಾರೆ షేపింగ్ ఇట్లా లాస్ట్ కాండ పాడినది అవే సమస్య చదవంట మురని జేసీబీ ముక్కలని ఇస్తుంది ఆ జేసీబీని ಕಂತು ದಾರಿಗೆ ಬೋರ್ಡ್ ಆಯಲಕ ಈ ಜಾಗದಾರ ಮಲ್ತಿದ್ದೇರಿ ಅದಕ್ಕೆ ಈ ಇಲ್ಲದ ಸೈಡ್ಡೇ ಪೂರ ರೋಡ್ ಮಲ್ತೊಂದು ಪೋತೀರಿ ಅದಕ್ಕೆ ಈ ಸೈಡ್ಗೆ ಮಣ್ಣು ಪಾಡ್ದು ಈ ಲ್ಯಾಂಡ್ಗೆ ಟಚ್ ಮಲ್ತದ ರೋಡ್ ಮಲ್ತದ ಇಪ್ಪದ ಬರೀ ತೋಡು ಮಲ್ತದಲ್ಲಿ ಇಲ್ಲದಾಗಲೇ ಪೂರ ದಾಳ ಎಫೆಕ್ಟ್ ಇಜ್ಜಾಂಡೆ ಪ್ರಾಬ್ಲಮ್ ಇಜ್ಜಾಂಡೆ ಇತ್ತೆ ಮಸ್ತ್ ಪ್ರಾಬ್ಲಮ್ ಆಗ್ತಾನೆ ಇಲ್ಲದಾಗಣ ಬರೀಟೇ ರೋಡು ಮಲ್ತೊಂದು ಪೋತೀರಿ ಅಕಣ ಪ್ರೈವೇಟ್ ರೋಡ್ ಅಂಚದು ಪುನಃ ಮೂಲ ಮಸ್ತ್ ಸಮಸ್ಯೆ ಆಗ್ತಾನೆ ಇಲ್ಲದಾಗಲೇ ಪೂರ ಒಂಜಿ ಬೂರ್ನಾಡಿ ಮುಟ್ಟ ಆಗ್ತಾನೆ ಇಲ್ಲಿ ನೇಕು ಪೂರ ಏರ್ ಪರಿಹಾರ ಕೊಡ್ಕೊಂಡು ಒಂದು ಪ್ರಶ್ನೆ ಆಯ್ತು ಅವೇರು ಖಾಸಗಿ ಜಾಗದಾಗ್ಲ ಖಾಸಗಿ ಜಾಗದಾಗ್ಲ ಮಲ್ತದೆ ಖಾಸಗಿ ಜಾಗದಾಗ ವಿಶ್ವನಾಥ್ ಸೇನೆ ಆಂಡ ಕುಮ್ಕಿ ಜಾಗಡೆ ಕೊಂತೇವೆ ಅಲ್ಲ ಪ್ರೈವೇಟ್ ಜಾಗ ಬಿಡ್ದು ಕುಮ್ಕಿ ಜಾಗಡೆ ರೋಡ್ ಕೊಂತೇವೆ ಆಂಡ ಪಬ್ಲಿಕ್ಗೆ ತೊಂದರೆ ಅವನೊಂದು ಮಲ್ತದಿನ ನಾನು ನೀವು ಎಂಕ್ಲನ ಇಲ್ಲ ಅಕ್ಕನ ಇಲ್ಲ ನಾನು ಪ್ರಕಾಶ್ ಬಂದು ಸಬಿತಾ ಶಿವಾನಂದ ಬಂದ್ರಂಗ್ಲ ಇಲ್ಲ ಅಕ್ಲನ ಇಲ್ಲದ ಈ ಅರುಡ್ದು ನೀರು ಪೋಯಿ ನಡೆದ ಅದು ಈ ಇನ್ಸೈಡ್ದ ಅದು ಜರಿದ ಇಲ್ಲದ ಫೌಂಡೇಶನ್ ಸಮೇತ ನೇಲು ಒಂದು ಅಂಚದು ಪುನಃ ಈ ಆ ಸೈಡ್ ಕೂಡ ಎಂಗ್ಲನ ಎನ್ನ ಮೆಗ್ಗಿನ ಪುನಃ ಇದು ಆ ಸೈಡ್ದೆಲ್ಲ ಅರ್ಧ ಕಂಪ್ಲೀಟ್ ಜಾರೊಂದು ಬರೋದು ಈ ಸಮಸ್ಯೆ ಮನ್ಪು ಸ್ಟಾರ್ಟ್ ಆನಾಗನೇ ಸಮಸ್ಯೆ ಇಲ್ಲದ ಜಾಗದ ಪಂತೆಂಗು ಆರಾಗಿ ಮಂದು ಕೊರಪ ಬಂದು ಸಾಧಾರಣ 2 ತಿಂಗಳು ಅಂಚನೆ ಮಂತೇವೆ ಲಾಸ್ಟ್ 1 ವಾರ ಮೋರಿ ಕಂತೇರಿ ಐನ್ ಇವ್ನು ಮಂತಿದ್ದಾರೆ ಅರ್ನ ಬೇಲದಾಗ್ಲೇಡ ಖುದ್ದು ಅರ್ನ 2 ಖುದ್ದು ಬಂತನೇದ ಬತ್ತೆರು ತುಯ್ಯರು ಅದಕ್ಕೆ ದಲ ವ್ಯವಸ್ಥೆದಲ್ಲ ಮಂತಿದ್ದಾರೆ ಇಂಚ ಕೋಡ ಈ ಮಧ್ಯಾಹ್ನದ ಒಂದು ವರ್ಷಗೆ ಕಂಪ್ಲೀಟ್ ಜಾರು ಬೂರ್ತನು ಬೇಗ ಐನದು ಬೇಗ ಮಂತಿದ್ದಿನ ಇಲ್ಲ ಇಲ್ಲ ಸಮೇತ ಬಂದು ಮತ್ತು ಮಸ್ತ್ ಸಮಸ್ಯೆ ಒಂದು ಬೇಗ ಆರ್ಲ ಈ ಜಾಗ ಮತ್ತು ಕಾರ್ಪೊರೇಟರ್ ಪಾತ್ರದ ಈಗ ಐನದು ಬೇಗ ಮನ್ಕೊಳಕ ಈ ವ್ಯವಸ್ಥೆ ಮಾಡ್ಕೊಳ್ತಾರೆ
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.